ಕಾಪು ಕಾಂಗ್ರೆಸ್ನ ಅಭಿವೃದ್ಧಿಗೆ ವಿನಯ್ ಕುಮಾರ್ ಸೊರಕೆ ಅವರ ಸಾರಥ್ಯ ಬೇಕಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ದೇವಿಪ್ರಸಾದ್ ಶೆಟ್ಟಿ ಹೇಳಿದ್ದಾರೆ. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಬಿಜೆಪಿಯ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಎದುರು ಈ ಬಾರಿ ಪರಾಜಿತರಾಗಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಅವರ ನಿರಂತರವಾಗಿ ಕಾಂಗ್ರೆಸ್ಗೆ ಸೇವೆ ಸಲ್ಲಿಸಿದವರಾಗಿದ್ದಾರೆ. ಅವರ ಸೇವೆ ಇನ್ನಷ್ಟು ಸಮಯ ಬೇಕಾಗಿದೆ. ಸೊರಕೆ ಅವರನ್ನ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿಸಿ ಅವರಿಗೆ ಸಚಿವ ಸ್ಥಾನ ನೀಡಿದಲ್ಲಿ ಕಾಂಗ್ರೆಸ್ ಕಾಪಿನಲ್ಲಿ ಪುನಶ್ಚೇತನ ಕಾಣುವುದು ಖಚಿತ ಎಂದು ದೇವಿಪ್ರಸಾದ್ ಶೆಟ್ಟಿ ಹೇಳಿದರು. ಸಂಘಟನಾತ್ಮಕವಾಗಿ ಬಲಿಷ್ಠಗೊಳಿಸಲು ಅವರಿಗೆ ಮಂತ್ರಿ ಸ್ಥಾನದ ಅವಕಾಶ ಮಾಡಿಕೊಡಬೇಕು ಅಂತ ನಾವು ಕಾರ್ಯಕರ್ತರ ಎಲ್ಲ ಒಂದು ಬಹಳ ದೊಡ್ಡ ಕೂಗಿದೆ. ವಿನಯ್ ಕುಮಾರ್ ಸೊರಕೆ ಅವರು ಸಂಘಟನೆಯಲ್ಲಿ ಇಡೀ ರಾಜ್ಯಕ್ಕೆ ಒಬ್ಬ ಮಾದರಿಯಾಗಿರುವಂಥ ಜನನಾಯಕರು. ಅತ್ಯಂತ ಪಕ್ಷನಿಷ್ಠೆಯಿಂದ ಮತ್ತು ಅವರು ಮಂತ್ರಿಯಾಗಿದ್ದಾಗ, ಅವರು ಶಾಸಕರಾಗಿದ್ದಾಗ, ಅವರು ಸಚಿವರಾಗಿದ್ದಾಗ